ಫೋರ್ಜರಿ ಮಾಡಿದ ಕೇಸಲ್ಲಿ ಸಾಕಷ್ಟು ಬೆಳವಣಿಗೆ ಆಯ್ತು. ಸರ್ ನಾನೆಲ್ಲ ಹೇಳಿದ್ದೀನಿ. ಫೈನಲ್ ಮ್ಯಾಟರ್ ಅಷ್ಟೇ ನಾನು ಕೇಳ್ತಾರೆ. ವಾಟ್ ಇಸ್ ದ ಫೈನಲ್ ಮ್ಯಾಟರ್? ಆ ಹುಡುಗಿ ಒಂದು ವಿಡಿಯೋ ಇದು ಮಾಡಿದ್ದಾಳೆ. ಅದರಲ್ಲಿ ನಾವು ದರ್ಶನ್ ಮನೆಗೆ ಹೋಗಿದ್ದೆ, ನಾನೇನು ಮಾಡಿಲ್ಲ. ಮತ್ತೆ ಉಮಾಪತಿಯವರು ನನ್ನ ಪರಿಚಯ, ಅವ್ರು ಯಾಕೆ ನಾನು ಬಳಸ್ಕೊಂಡ್ರು ಈ ಕೇಸಲ್ಲಿ ಅಂತ ಅವ್ರು ಕೇಳ್ತಾರೆ. ಈಗಲೂ ಹೇಳ್ತೀನಿ ನಮ್ದೇ ವಾಪಸ್. ಈಗ ಆಕ್ಚುಲಿ ಮಾತಾಡಿದ್ರೆ ಕೂತ್ಕೊಂಡು ಎಲ್ಲಾನು. ಆಮೇಲೆ ಈಗ ಇನ್ನೊಂದು ಯಾವುದೋ ಒಂದು ನೋಡಿದೆ, ಯಾರೋ ಕಳ್ಸೋದು ನನಗೆ. ಅದು ನಾನು ಪರ್ಸನಲ್ ಅಂತ ಯಾವುದೋ ಹೇಳಿದ್ರು. ಅದು 2 ಲಕ್ಷದಿಂದ ನಾನು ಪರ್ಸನಲ್ ಅಂತ. ನಿಮ್ದು ಮಾತ್ರ ಪರ್ಸನಲ್ ಆಗ, ನಮ್ದೆಲ್ಲ ಪರ್ಸನಲ್ ಅಲ್ವಾ ನಾನು ಕೇಳೋದು. ನಿಮ್ಮ ಲೈಫ್ ಮಾತ್ರ ಪರ್ಸನಲ್ ಆಗ, ನಮಗೆ ಪರ್ಸನಲ್ ಲೈಫೇ ಇಲ್ವಾ? ನಮಗೆ ಪರ್ಸನಲ್ ಫ್ರೆಂಡ್ಸ್ಗಳಿಲ್ವಾ? ಇದಕ್ಕೆ ಯಾಕೆ ಮಾಡಿ ಒಂದಾಗಿ ಒಂದು ಹೆಣ್ಣಾಗಿ ಇನ್ನೇನಿಲ್ಲ. ಬೇರೆ ಹುಡುಗರಾಗಿದ್ರೆ ಅದು ಬೇರೆ ಥರ ಕಥೆಗಳು. ಒಂದು ಹೆಣ್ಣಾಗಿ ಇಷ್ಟೊಂದು ಓಕೆ ಯಾರೋ ಹೇಳ್ತಾರೆ ಅಂತ ಮಾಡ್ಬಿಡ್ತೀರಾ ನೀವು? ಫಸ್ಟ್ ಆಫ್ ಆಲ್ ಅಂತ ಕೇಳೋದು ಅಲ್ವಾ? ಈಗ ಒಂದೇನಾದ್ರೆ ಈಗಲೂ ಹೇಳ್ತೇನೆ, ನಮ್ಮ ನಿರ್ಮಾಪಕರು ಇದರಲ್ಲಿ ಏನೂ ಇರಲ್ಲ. ಮೋಸ್ಟ್ಲಿ ಇನ್ನೇನೋ ಇರುತ್ತೆ, ಅದು ಗೊತ್ತಾಗಬೇಕಷ್ಟೇ. ನೋಡೋಣ. ಅಂದ್ರೆ ನಿಮ್ಮ ಫ್ರೆಂಡ್ ಅಂದ್ರೆ ಉಮಾಪತಿಯವರು ನಿಮ್ಮ ಫ್ರೆಂಡು, ಹರ್ಷ ಅಲ್ಲಲ್ಲ ನೀವು ಅನ್ಕೊಂಡಿದ್ರಲ್ಲ ಎಲ್ಲೋ ಆಕ್ಚುಲಿ ಅವತ್ತು ಏನು ಹೋಗ್ಬೇಕಾದ್ರೆ ನಾನು ಕಿವಿಲೇನೆ ಹೇಳ್ಬಿಟ್ರು, ವಾರ್ನಿಂಗ್ ಕೊಟ್ರು ಅಂತ ಯಾರು ಹಾಕಿದ್ರಂತೆ. ನಾವು ವಾರ್ನಿಂಗೂ ಕೊಟ್ಟಿಲ್ಲ, ಏನೂ ಇಲ್ಲ. ಬೆಳಗ್ಗೆಯಿಂದ ನೀವು ಏನು ತಿಂದಿಲ್ಲ, ನಾನು ತಿಂದಿಲ್ಲ. ಎಲ್ಲ ಬಂದಿಲ್ಲ ಆಕ್ಚುಲಿ ಯೂನಿಯನ್ಗೆ, ಎಲ್ಲ ಅಲ್ಲೇ ಊಟ. ರಾತ್ರಿಯವ್ರಿಗೆಲ್ಲ ಜೊತೆಲೆ ಯೂನಿಯನ್ ಇದ್ವಿ. ಈಗ ಇಷ್ಟೆಲ್ಲ ನಡೆದಿದೆ, ಇಷ್ಟೆಲ್ಲ ಬಂದಿದೆ ಅಂತಂದ್ರು ಕೂಡ ಇದೀವಂದ್ರೆ ಅರ್ಥ ಮಾಡ್ತೀವಿ ಏನು. ಅಲ್ಲ ಸರ್, ಈಗ ಉಮಾಪತಿ ಮೇಲೆ ಡೈರೆಕ್ಟ್ ಅಲಿಗೇಷನ್ ಮಾಡ್ತಾ ಇದಾರೆ. ಉಮಾಪತಿ ನಾನು ಬಳಸ್ಕೊಂಡು ಈ ತರ ಎಲ್ಲ ಮಾಡಿಸಿದ್ರು. ಅಲ್ಲಲ್ಲ ಈಗ ಓಕೆ ಉಮಾಪತಿ ಅವ್ರು ಬಳಸ್ಕೊಂಡ್ರು ಮಾಡ್ತಿದ್ರು ಅಂತ ಅವ್ರು ಹೇಳ್ತಾ ಇದ್ರಲ್ಲ. ಓಕೆ ಡನ್, ಗುಡ್ ಅಂಡ್ ಫೈನ್, ಒಪ್ಕೊಂಡ್ಬಿಡೋಣ ಈಗ. ಓಕೆ ಅದೇ ಫೈನಲ್ ಅನ್ಕೊಳ್ತೀನಿ. ಬಟ್ ಇಷ್ಟು ಮಾಡೋದಕ್ಕೆ ಒಂದು ಹೆಣ್ಣಿಗೆ ಧೈರ್ಯ ಹೆಂಗ್ ಬರುತ್ತೆ? ನಾನು ಹೇಳೋದು, ಒಂದು ಹೆಣ್ಣಿಗೆ ಇಷ್ಟು ಬಂದು ಇಷ್ಟು ಕಾನ್ಫಿಡೆಂಟ್ ಆಗಿ ಇಷ್ಟು ಹೇಳೋದಕ್ಕೆ ಧೈರ್ಯ ಹೆಂಗ್ ಬರುತ್ತೆ? ಅದರಿಂದ ಬೇರೆ ಯಾರಾದ್ರೂ ಇದ್ದಾರಾ? ಅದು ನಮಗೂ ಗೊತ್ತಿಲ್ಲ ಸರ್. ಬಿಡ್ರಿ, ಆಕ್ಚುಲಿ ಎಲ್ಲ ಉಮಾಪತಿ ಅವರೆಲ್ಲ ಎಲ್ಲ ಯಾರು ಕೈ ಕಟ್ಕೊಂಡಂತ ಯಾರು ಗೊತ್ತಿಲ್ಲ. ಓಕೆ, ನಾವು ನಮ್ಗೆ ಗೊತ್ತಿರೋ ಸೋರ್ಸ್ ಅಲ್ಲಿ ತಿಳ್ಕೊತಾ ಇದ್ವಿ. ನೋಡೋಣ. ಅಂದ್ರೆ ಉಮಾಪತಿಯವರು ನಿಮ್ಮ ಫ್ರೆಂಡು, ಹರ್ಷ ಅವರು ನಿಮ್ಮ ಫ್ರೆಂಡು ಸಾಯೋವರೆಗೂ. ಬಟ್ ಉಮಾಪತಿ ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ, ಹರ್ಷ ಅವರು ನಿಮ್ಮನ್ನೇ ಒಂದು ಈಗ ನೆನೆ ಕೂತ್ಕೊಂಡಿದ್ದೆ, ಉಮಾಪತಿ ಮೇಲೆ ಟಾರ್ಗೆಟ್ ಹೋಗ್ತಾ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ನಾವ್ ಹೇಳ್ತಾರೆ ಹಿಂಗೆ ಅಂತ. ಬಟ್ ಅವ್ರಿಗೂ ಅನಿಸ್ತಾನೆ ಪಾಪ, ಅವ್ರಿಗೂ ಬೇಜಾರಾಗುತ್ತೆ ತಾನೆ. ಈಗ ಅವ್ರು ಹೇಳೋದ್ರಲ್ಲಿ ಇವ್ರು ಹೇಳೋದ್ರಲ್ಲಿ ಇದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಒಂದು ಆ ಮಹಿಳೆ ಇಷ್ಟು ಮಾಡೋದಕ್ಕೆ ಧೈರ್ಯ ಹೆಂಗ್ ಬಂತು ಅದನ್ನ ಕೇಳ್ತಾರೆ. ಓಕೆ ನಾನೇ ಇವತ್ತು ಸಾಥ್ ಕೊಡ್ತೀನಿ ಸರ್. ಈಗ ಅವ್ರು ನಿಂತ್ಕೊಂಡು ಬನ್ನಿ ಮಾ ನಿಮ್ ಇಲ್ಲೇ ನಾನು ನಿಂತೀನಿ ಮಾಡಿದೀನಿ ಅಂತಂದ್ರೆ ಮಾಡ್ತಾರ ಸರ್? ಹುಡುಗರು ಮಾಡಕ್ಕೆ ಎದುರ್ತೀವಿ ನಾವು. ಇವತ್ತು ಮಾಡಿರೋ ವಿಡಿಯೋ ಮತ್ತೆ FIR ದಾಖಲೆ ಏನಾಗಿದೆ, ಅದ್ರ ಎರಡನ್ನೂ ಎತ್ತರ ಇಟ್ಕೊಂಡು ನೋಡಿದ್ರೆ ಉಮಾಪತಿಯವರು ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಆ ವಿಡಿಯೋ ಅವ್ರು ಹೇಳೋ ಅಲಿಗೇಷನ್ಗೂ ಮತ್ತೆ FIR ಕೊಟ್ಟಿರೋದಕ್ಕೂ ಗೊತ್ತಾಗ್ತಾ ಇರೋದು ಟ್ಯಾಲಿ ಆಗುತ್ತೆ. ಈಗ ಓಕೆ ಉಮಾಪತಿ ಮಾಡ್ಸೋದು ಇಷ್ಟೋದು ವಿಡಿಯೋ ಎಲ್ಲ ಹೇಳ್ತಾ ಇರೋದು ಸರ್. ಉಮಾಪತಿ ಅವ್ರಿಗೆ ಬಂದಂಗೆ ಆಕ್ಚುಲಿ ಇದು ಮಾಡ್ತೀವಿ. ಉಮಾಪತಿ ಅವ್ರಿಗೆ ಹೆಂಗೆ ಟಾರ್ಗೆಟ್ ಮಾಡ್ತೀವಿ ನಾವು? ಓಕೆ ಉಮಾಪತಿ ಅವ್ರು ಮಾಡಿಸಿದ್ರು, ತಗೊಳ್ಳಿ ಒಪ್ಕೊಳ್ಳಿ ಮಾಡಿಸಿದಾರೆ ಅಂತ ಹೇಳ್ಬಿಡ. ಬಟ್ ಒಂದು ಹೆಣ್ಣಾಗಿ ಆಕ್ಚುಲಿ ಒಪ್ಕೊಂಡು ಹೆಂಗ್ ಬಂದೆ ಫಸ್ಟ್ ನಾನು ಕೇಳ್ತಾರೆ. ಅದು ಪಾಯಿಂಟ್ ದುಡ್ಡು ಅಲ್ವಾ? ಅಷ್ಟೇ. ಯಾವ ಹೆಣ್ಮಕ್ಳು ಈ ತರ ಕೆಲಸ ಮಾಡಕ್ಕೆ ಯಾರು ಬರಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.